ಸುದ್ದಿವಂಜಲ್ಗೆ ಸ್ವಾಗತ. ನಮ್ಮ ಊರದ ಪುಗಾರ್ತದ ಸಾಹಿತಿ ಜನಪದ ವಿದ್ವಾಂಸರು ನಾಡೋರ್ಮೆ ಗೌರವ ಪಡೆಯಿನ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಒಂದೇ ಕಾಲದ ಅಸೌಖ್ಯಡು ಶನಿವಾರ ಕಾಂಡೆ ವಿಧಿವಶರಾದರು. ರಾಜ್ಯ ದೇಶೋಡರ್ಮೆ ಪುಗಾರ್ತೆ ಪಡೆಯಿನ ಸಾಹಿತಿ, ಕವಿ, ಜಾನಪದ ವಿದ್ವಾಂಸರು, ಸಂಶೋಧಕರು, ಪ್ರಸಂಗಕರ್ತರು 89 ವರ್ಷ ಪ್ರಾಯದ ಪ್ರೊಫೆಸರ್ ಅಮೃತ್ ಸೋಮೇಶ್ವರ ಶನಿವಾರ ಕಾಂಡೆ ವಿಧಿವಶರಾದರು. ಕನ್ನಡ, ತುಳು, ಮಲಯಾಳ ಭಾಷಾ ವಿದ್ವಾಂಸರಾದ ತುಳು, ಕನ್ನಡ ಸಾಹಿತ್ಯ ಕ್ಷೇತ್ರಗ ಅಂಚನೆ ಯಕ್ಷಗಾನ ಪ್ರಸಂಗ ರಚನೆದ ಮೂಲಕ ಯಕ್ಷರಂಗಗ ಮಲ್ಲ ಕೊಡುಗೆ ಕೊರ್ನ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಒಂತೆ ಕಾಲದ ಅಸೌಖ್ಯಡು ಶನಿವಾರ ಕಾಂಡೆ ವಿಧಿವಶರಾದರು. ಪ್ರಾಧ್ಯಾಪಕರಾದ ಕನ್ನಡ, ತುಳು ಕವನ ಕೃತಿ ರಚನೆ, ಮೋಯ ಭಾಷಾ ನಿಘಂಟು ಇಂಚಿತ್ತಿ ಕೃತಿ ರಚನೆದ ಮೂಲಕ ನಾಡೋರ್ಮೆ ಪುಗಳ್ತೆ ಪಡೆದಿತ್ತಿನ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಕನ್ನಡ ರಾಜ್ಯೋತ್ಸವ ಸೇರ್ನಂಚ ಅವ್ಯತು ಪ್ರಶಸ್ತಿ ಪುರಸ್ಕಾರ ಸಮ್ಮಾನಲೆನ್ ಪಡೆದರು. ಪೊಸಕುರಲ್ ತುಳು ವಾರ್ತಾ ವಾಹಿನಿನ್ ಸುರುಮಲ್ಪನ ಪೊರ್ತುಡು ತುಳು ಟು ಸುದ್ದಿ ಕೊರ್ಪುನಿ ಪಂಡ ಜನಸಾಮಾನ್ಯರಿಗೆ ತೆರಿವು ಲೆಕ್ಕ ಆಡು ಭಾಷೆಡು ತುಳು ಸುದ್ದಿಲೇನು ಒದಗಾಲೆ ನಿಕ್ಲು ತುಳು ಸಾಹಿತ್ಯ ರಚನೆ ಮಲ್ಪುನಿ ಅತ್ತು ಕೊರ್ಪಿನ ಸುದ್ದಿ ಜನಕ್ಲಿಗೆ ಅರ್ಥ ಆವಡು ಪಂಡದು ಎಡೆಪುದ ಪಾತೆರಲ ಪಂಡದು ಪ್ರೋತ್ಸಾಹಿಸಾದಿತ್ತೇರು. ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಸೇರ್ನಂಚ ಕನ್ನಡ ಸಾಹಿತ್ಯ ಪರಿಷತ್ದ ಪ್ರಮುಖರು ಗಣ್ಯರು ಅಮೃತ್ ಸೋಮೇಶ್ವರನ ನಿಧನಗ ಸಂತಾಪನ ಸೂಚಿಸಿದರು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ಕೊಟ್ಟಂತಹ ಅಮೃತ್ ಸೋಮೇಶ್ವರರು ನಮ್ಮ ಮುಂದೆ ಇಲ್ಲ ಅಂತ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ತಮ್ಮ ದೀರ್ಘವಾದ ಜೀವನದಲ್ಲಿ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಸಂವಾದಬದ್ಧವಾಗಿ ಸರ್ವರಿಗೆ ಬದ್ಧರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ವಿವಿಧ ಆ ಒಂದು ಕೊಡುಗೆ ಕೊಟ್ಟಂಥ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ. ಬಹುಶಃ ಇವತ್ತು ಅವರ ಮಗಳಿಂದ ಮೇಲೆ ನೋವು ಮಾಡಿದೆ. ಅವರ ಆ ನೋವನ್ನು ಬಯಸುವ ಶಕ್ತಿ ಅವರ ಕುಟುಂಬ ಅಭಿಮಾನಿಗಳು ಒದಗಿಸಿಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತೇಳಿ ನಾವು ಬಹುಶಃ ಇವತ್ತು ಅವರನ್ನು ಸ್ಮರಿಸಿಕೊಂಡು ಅವರೆಲ್ಲ ವ್ಯಕ್ತಿತ್ವ ಕೂಡ ಬಹುಶಃ ಉಳ್ಳಾಲ ಮತ್ತು ಸುತ್ತಮುತ್ತಲಿನೆಲ್ಲ ವಿದ್ಯಾರ್ಥಿ ಮತ್ತು ಯುವಕರಿಗೆ ಒಂದು ಪ್ರೇರಣೆ ಆಗಲಿ, ಸಾಹಿತ್ಯದಲ್ಲಿ ಮತ್ತು ನಮ್ಮ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಭಾಗವಹಿಸಲಿಕ್ಕೆ ಎಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಅಮೃತ್ ವ್ಯಕ್ತಿತ್ವ ಮತ್ತು ಅವರ ಹೆಸರು ಒಂದು ಪ್ರೇರಣೆ ಆಗಲಿ. ಶನಿವಾರ ಬಯ್ಯ 5 ಗಂಟೆರ್ದು ಅಂತ್ಯ ದರ್ಶನಗ ಸೋಮೇಶ್ವರದ ಇಲ್ಲಡು ಅವಕಾಶ ಮಲ್ತು ಕೊಡ್ತೇರು. ಐತಾರ ಕಾಣೆ 10 ಗಂಟೆಗೆ ಅಂತ್ಯ ವಿಧಿಗಳು ನಡಪೆರ ಉಂಡು.